ಆಗಿರುವಂತ ಅಂಕಲ್ ಸ್ವೀಟ್ಸ್ ಇವತ್ತು ಕಡಬ ತಾಲೂಕಿಗೂ ಪಾದಾರ್ಪಣೆ ಮಾಡಿ ಕಡಬದ ಜನತೆಯ ವಿಶ್ವಾಸವನ್ನು ಗಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಆರಂಭ ಮಾಡಿದಂತ ಈ ಉದ್ಯಮ ಇವತ್ತು 5ನೇ ಮಳಿಗೆಯನ್ನ ಆರಂಭ ಆಗ್ತದೆ ಅಂತ ಹೇಳಿ ಆಗಿದ್ರೆ ಜನರು ಅವರ ಮೇಲೆ ಇಟ್ಟಿರತಕ್ಕಂತ ಪ್ರೀತಿ, ವಿಶ್ವಾಸ ಮತ್ತು ಗುಣಮಟ್ಟದ ಆ ಉತ್ಪನ್ನಗಳ ಮಾರಾಟ ಮತ್ತು ಸಾಹಿತ್ಯ ಕೊಟ್ಟಿರತಕ್ಕಂತ ಸೇವೆ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತೇನೆ. ಕಡಬದ ತಾಯಿ ದುರ್ಗಾಂಬಿಕಾ ಅಮ್ಮನವರನ್ನು ಮತ್ತು ಜಯದುರ್ಗಾ ಪರಮೇಶ್ವರಿ ಮತ್ತು ಕಡಂಬಲಿ ತಾಯ ಮತ್ತು ಎಲ್ಲ ಪರಿವಾರ ದೈವ ದೇವರುಗಳನ್ನ ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಇವತ್ತು ಅಂಕಲ್ ಸ್ವೀಟ್ಸ್ ಪುತ್ತೂರಲ್ಲಿ ಬಹಳ ಯಶಸ್ವಿ ಉದ್ಯಮವನ್ನ ನಡೆಸಿ ಇವತ್ತು 5ನೇ ಶಾಖೆಯನ್ನ ಕಡಬದಲ್ಲಿ ತಮ್ಮ ಸ್ವಂತ ಕಟ್ಟಡದಲ್ಲಿ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಈಗಾಗಲೇ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಈ ಉದ್ಘಾಟನೆಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು, ವಿಧಾನಸಭಾ ಕ್ಷೇತ್ರ ಪುತ್ತೂರು, ಇವರನ್ನ ಬಹಳ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರಿನ ಹಿಂದೂ ಸಾಮ್ರಾಟ್ ಎನ್ನುವ ಹೆಸರನ್ನ ಗಳಿಸಿಕೊಂಡಿರುವಂತಹ ಶ್ರೀ ಅರುಣ್ ಕುಮಾರ್ ಪುತ್ತಿಲ, ಸಂಚಾಲಕರು, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್, ಇವರನ್ನ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಂಡಿದ್ದೇನೆ. ಕಡಬದ ಪಟ್ಟಣದ ಪ್ರಥಮ ಪ್ರಜೆ ಶ್ರೀಮತಿ ತಮ್ಮಣ್ಣ ಜಬೀನ್, ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಕಡಬ, ಈಗಾಗಲೇ ನೂತನವಾಗಿ ಪಟ್ಟಣ ಪಂಚಾಯತ್ ಆಗಿದೆ. ಅವರ ನೂತನ ಅಧ್ಯಕ್ಷರಾಗಿರುವಂತಹ ತಮ್ಮನ್ನು ಕೂಡ ಬಹಳ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಂಡಿದ್ದೇನೆ. ಶ್ರೀ ಪಿ ವರ್ಗೀಸ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕಡಬ, ತಮ್ಮನ್ನು ಕೂಡ ಬಹಳ ಗೌರವದಿಂದ ಈ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ರಾಯಪುರಂ ಇದ್ದಾರೆ. ಅದೇ ರೀತಿ ಬಂದಂತಹ ಎಲ್ಲ ಗಣ್ಯರನ್ನ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಈ ಒಂದು ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಸಂಜೀವ ಮಠಂದೂರು, ನಮ್ಮ ಪುತ್ತೂರಿನ ಮಾಜಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ತಮ್ಮ ಶುಭ ಹಾರೈಕೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ದುರ್ಗಾಂಬಿಕೆಗೆ ನಮಸ್ಕಾರವನ್ನು ಸಲ್ಲಿಸ್ತಾ ನವರಾತ್ರಿಯ ದಸರಾದ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಬಂಧುಗಳಿಗೆ ದಸರಾದ ಶುಭಾಶಯವನ್ನು ಸಲ್ಲಿಸ್ತಾ ಇವತ್ತು ಈ ನವರಾತ್ರಿಯ ಶುಭ ಸಂದರ್ಭದಂದು ಲೋಕಾರ್ಪಣೆಗೊಂಡಂಥ ನಮ್ಮ ಅಂಕಲ್ ಸ್ವೀಟ್ಸಿನ 5ನೇ ಮಳಿಗೆಯ ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ಅರುಣ್ ಕುಮಾರ್ ಪುತ್ತಿಲ ಅವರೇ, ಕಡಬದ ಪಟ್ಟಣ ಪಂಚಾಯತ್ ಅಧ್ಯಕ್ಷರಂಥ ತಮ್ಮಣ್ಣ ಜಬೀನ್ ಅವರೇ, ಪಿ ವರ್ಗೀಸ್ ಅವರೇ, ಹಿರಿಯಂಥ ಮೀರಾ ಹುಸೇನ್ ಅವರೇ, ಉಪಾಧ್ಯಕ್ಷರಂಥ ನೀಲಾವತಿ ಶಿವರಾಮ್ ಅವರೇ, ಈಶ್ವರಗೌಡ್ರೆ, ರಮೇಶ್ ಭಟ್ರೆ, ರಮೇಶ್ ಕಲ್ಪುರೆ ಅವರೇ, ಉಪಸ್ಥಿತ ಎಲ್ಲ ಬಂಧುಗಳೇ, ಈ ಒಂದು ಅಂಗಡಿಯ ಮಾಲಕರಂಥ ಕುಶಲಪ್ಪ ಗೌಡ ಮತ್ತು ಅವರ ಕುಟುಂಬಸ್ಥರೇ, ನಾಡಿಗೆಲ್ಲ ಹಬ್ಬ. ಈ ಹಬ್ಬದ ಜೊತೆಯಲ್ಲಿ ಕಡಬದವರಿಗೆ ಸಿಹಿ ತಿಂಡಿ ಹಬ್ಬ. ಈ ಸಿಹಿ ತಿಂಡಿ ಹಬ್ಬವನ್ನು ಇವತ್ತು ಉಣಿಸುವವರು ಕುಶಲಪ್ಪ ಗೌಡ ಮತ್ತು ಅವರ ಕುಟುಂಬದವರು. ಪುತ್ತೂರಿನಲ್ಲಿ ಮನೆ ಮಾತಾಗಿರುವಂಥ ಅಂಕಲ್ ಸ್ವೀಟ್ಸ್ ಇವತ್ತು ಕಡಬ ತಾಲೂಕಿಗೂ ಪಾದಾರ್ಪಣೆ ಮಾಡಿ ಕಡಬದ ಜನತೆಯ ಆ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥ ಕೆಲಸವನ್ನು ಇವತ್ತು ಕುಶಲಪ್ಪ ಗೌಡ ಮತ್ತು ದಂಪತಿಯವರು ಮಾಡ್ತಾಯಿದ್ದಾರೆ. 5ನೇ ಮಳಿಗೆಯನ್ನು 5ನೇ ಶಾಪನ್ನು ಅವರು ಆರಂಭ ಮಾಡಬೇಕಂದ್ರೆ ಬಹುಶಃ ಅವರ ಸಿಹಿ ತಿಂಡಿಯ ಬಗ್ಗೆ ಜನರಿಗಿರುವಂಥ ಆ ಕಾಳಜಿ ಮತ್ತು ಅವರ ಉತ್ಪನ್ನಗಳ ಬಗ್ಗೆ ಜನರು ಇವತ್ತು ಯಾವ ರೀತಿಯಾಗಿ ಮೆಚ್ಚಿಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಉದಾಹರಣೆ ಬಹುಶಃ ಈ 5ನೇ ನಮ್ಮ ಶಾಪ್ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ.
ಇವತ್ತು ಭಾಳಷ್ಟು ಜನ ಆಧುನಿಕತೆಯ ಆ ಜೀವನ ಶೈಲಿಯಲ್ಲಿ ಹೊಸ ಹೊಸ ಆಹಾರ ಉತ್ಪನ್ನಗಳನ್ನು ಬಯಸ್ತಾರೆ, ಹೊಸ ಹೊಸ ತಿಂಡಿಗಳನ್ನು ಬಯಸ್ತಾರೆ. ಅಂಥ ಹೊಸ ಹೊಸ ತಿಂಡಿಯ ಜೊತೆಯಲ್ಲಿ ಹಿರಿಯರು ಇವತ್ತು ಕುರ್ಕುರು ತಿಂಡಿಗಳನ್ನು ಬಯಸ್ತಾರೆ. ರಮೇಶನ್ನ ಆ ಎಲ್ಲವನ್ನು ಒಂದೇ ಮಳಿಗೆಯಲ್ಲಿಟ್ಟು ಇವತ್ತು ಎಲ್ಲ ಮಕ್ಕಳಿಂದ ಹಿಡಿದು ವಯೋವೃದ್ಧರಾಗಿ ಎಲ್ರಿಗೂ ಬೇಕಾಗುವಂಥ ಆ ಸಿಹಿ ತಿಂಡಿಯನ್ನು, ಖಾರದ ತಿಂಡಿಯನ್ನು, ಅಗತ್ಯ ಇವತ್ತಿನ ಏನು ಆ ಮಕ್ಕಳಿಗೆ ಬೇಕಾದಂಥ ಆಹಾರೋತ್ಪನ್ನಗಳಿದೆ, ಈ ಎಲ್ಲವನ್ನು ಒದಗಿಸುವಂಥ ಕೆಲಸವನ್ನು ಇವತ್ತು ಅಂಕಲ್ ಸ್ವೀಟ್ಸ್ನ ನಮ್ಮ ಕುಶಲಪ್ಪ ಗೌಡರು ಮಾಡ್ತಾ ಇದ್ದಾರೆ. ಅಂಕಲ್ ಸ್ವೀಟ್ಸ್ ಎಂದ ಕೂಡಲೇ ಬಹುಶಃ ಕೆಲವರಿಗೆ ಮಾವನ ಮನೆಯ ಆ ಒಂದು ಗೌಜಿಯ ನೆನಪಾಗ್ತದೆ. ಕುಶಲಪ್ಪಣ್ಣ ಮಾವನ ಮನೆಯಲ್ಲಿ ಯಾವ ರೀತಿಯ ಒಂದು ಗಮ್ಮತ್ತನ್ನು ಮಾಡ್ತಾರೋ ಆ ರೀತಿಯಾಗಿ ಬಹುಶಃ ಅಂಕಲ್ ಸ್ವೀಟ್ಸಿಗೆ ಬಂದಾಗ ಒಂದು ಗಮ್ಮತ್ತು ಸಿಗ್ತದೆ ಅಂತೇಳಿ ಜನ ಇವತ್ತು ಭಾವಿಸಿಕೊಂಡು ಇವತ್ತು ವಿಶೇಷವಾಗಿ ಕುಶಲಪ್ಪ ಗೌಡರನ್ನು ನಮ್ಮ ಕಡಬದ ಜನ ಕೂಡ ಮತ್ತೆ ಇನ್ನೊಂದು ಇಂಥ ಒಂದು ಅಂಕಲ್ ಸ್ವೀಟ್ಸಿನ 6ನೇ ಮಳಿಗೆಯನ್ನು ಆರಂಭ ಮಾಡಲಿಕ್ಕೆ ಖಂಡಿತ ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೆ ತಾಯಿ ದುರ್ಗಾಂಬಿಕೆಯ ಅನುಗ್ರಹ ಕೂಡ ಇದೆ ಅಂತ ಹೇಳ್ತಾ ಈ ಒಂದು ನವರಾತ್ರಿಯ ಶುಭ ಸಂದರ್ಭದಲ್ಲಿ ನವದುರ್ಗೆಯರು ಕೂಡ ಅನುಗ್ರಹ ಮಾಡಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಇದೀಗ ತಾಯಿ ಚಾಮುಂಡೇಶ್ವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಕಡಬದ ದುರ್ಗಾಂಬಿಕೆಯಲ್ಲಿ ಆಶೀರ್ವಾದವನ್ನು ಬೇಡ್ತಾ ಕುಶಾಲಪ್ಪಣ್ಣನವರ 5ನೆಯ ಬೇಕರಿ ಉತ್ಪನ್ನಗಳ ಮಾರಾಟ ಮಳಿಗೆಯ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರಾಗಿರುವಂಥ ಸಂಜೀವ ಮಠಂದೂರವರೇ, ಪಟ್ಟಣ ಪಂಚಾಯತಿನ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ, ಪ್ರಾಯಶಃ ಒಂದು ಮಾತು ನೆನಪಿಗೆ ಬರ್ತದೆ. ಕರ್ಮಣ್ಯೇ ವಾದಿಕಾರಸ್ತೆ ನಫಲೇಶು ಕದಾಚನ ಅನ್ನತಕ್ಕಂಥ ಮಾತನ್ನು ನಾವೆಲ್ಲ ಶಾಸ್ತ್ರಗಳಲ್ಲಿ ಕೇಳಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ. ಪ್ರಾಯಶಃ ಅದು ಅತ್ಯಂತ ಹೋಲಿಕೆ ಕುಶಾಲಪ್ಪಣ್ಣನಿಗೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಕಳೆದ ಹಲವಾರು ವರ್ಷಗಳಿಂದ ಗುಣಮಟ್ಟದ ಆ ಬೇಕರಿ ಉತ್ಪನ್ನಗಳನ್ನು ಉತ್ಪಾದಿಸಿ ಗ್ರಾಹಕರಿಗೆ ಪ್ರೀತಿ ವಿಶ್ವಾಸದ ಜೊತೆಗೆ ಪಾರದರ್ಶಕವಾಗಿರತಕ್ಕಂಥ ವ್ಯವಹಾರವನ್ನು ಮಾಡಿರತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಉದ್ಯಮದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಆರಂಭ ಮಾಡಿದಂಥ ಈ ಉದ್ಯಮ ಇವತ್ತು 5ನೇ ಮಳಿಗೆಯನ್ನು ಆರಂಭ ಆಗ್ತದೆ ಅಂತೇಳಿ ಆಗಿದ್ರೆ ಜನರು ಅವರ ಮೇಲೆ ಇಟ್ಟಿರತಕ್ಕಂಥ ಪ್ರೀತಿ ವಿಶ್ವಾಸ ಮತ್ತು ಗುಣಮಟ್ಟದ ಆ ಉತ್ಪನ್ನಗಳ ಮಾರಾಟ ಮತ್ತು ಸಾಹಿತ್ಯ ಕೊಟ್ಟಿರತಕ್ಕಂಥ ಸೇವೆ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ, ಇನ್ನೂ ಕೂಡ 100 ಮಳಿಗೆಗಳನ್ನು ಇಡೀ ಜಿಲ್ಲೆಯಲ್ಲಿ ಮಾಡತಕ್ಕಂಥ ಯೋಗಭಾಗ್ಯ ತಾಯಿ ದುರ್ಗಾಂಬಿಕೆ ಅವರಿಗೆ ಕರುಣಿಸಲಿ. ಇವತ್ತಿನ ಈ ಮಳಿಗೆಗೆ ಕಡಬದ ಜನರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಒಬ್ಬ ಶ್ರಮಜೀವಿಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟಾಗ ಒಂದಷ್ಟು ಜನರಿಗೆ ಉದ್ಯೋಗಾವಕಾಶ ಆಗ್ತದೆ. ಜೊತೆಗೆ ಅವರು ಕೂಡ ಬೆಳವಣಿಗೆಯನ್ನು ಕಂಡು ನಮ್ಮೂರಿನ ಒಬ್ಬ ಸಾಧಕ ಇವತ್ತು ಜಿಲ್ಲೆಯಲ್ಲಿ ಗುರುತಿಸತಕ್ಕಂಥ ವಾತಾವರಣ ನಿರ್ಮಾಣ ಮಾಡತಕ್ಕಂಥ ಆ ಜವಾಬ್ದಾರಿ ಈ ಊರಿನ ಜನತೆ ಇದೆ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಅಂಕಲ್ ಸ್ವೀಟ್ಸ್ನ ಈ ಒಂದು ಶುಭಾರಂಭದ ಉದ್ಘಾಟನೆಯನ್ನು ಮಾಡಿದಂತಹ ಮಾಜಿ ಶಾಸಕರಾದ ಸಂಜೀವ ಮಠಂದೂರವರೇ, ಇಲ್ಲಿ ನಡೆದಿರತಕ್ಕಂತಹ ಎಲ್ಲ ಅತಿಥಿಗಳೇ, ಈ ಒಂದು ಸಂಸ್ಥೆಯ ಮಾಲಕರಾದ ಕುಶಲಪ್ಪ ಗೌಡ್ರೆ, ಇವತ್ತಿನ ದಿವಸ ಈ ಒಂದು ಅಂಕಲ್ ಸ್ವೀಟ್ಸ್ 5ನೇ ಶಾಖೆ ಪ್ರಾರಂಭ ಆಗಿದೆ ಕಡಬದಲ್ಲಿ. ಕಡಬ ನೂತನ ತಾಲೂಕು ಹಾಗೂ ಪಟ್ಟಣಕ್ಕೆ ಬೇರೆ ಬೇರೆ ಪ್ರದೇಶಗಳಿಂದ ಉದ್ಯಮಿಗಳು ಇಲ್ಲಿ ಬಂದು ಏನು ಸಂಸ್ಥೆಯನ್ನು ಪ್ರಾರಂಭಿಸಿದರೂ ಅವರೆಲ್ಲ ಯಶಸ್ಸನ್ನು ಕಾಣುವಂಥ ಭಾಗ್ಯ ಒದಗಿ ಬಂದಿದೆ. ಇಲ್ಲಿಯ ಸಾರ್ವಜನಿಕರು ಅವರನ್ನೆಲ್ಲ ಸ್ವೀಕಾರ ಮಾಡಿ ಗ್ರಾಹಕರಾಗಿ ಬಂದು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದುವಂತಹ ಕೆಲಸವನ್ನು ನಮ್ಮ ಸಾರ್ವಜನಿಕರು ಕಡಬದ ಜನತೆ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ 5ನೇ ಶಾಖೆ ಪ್ರಾರಂಭ ಆಗಿದೆ. ಪುತ್ತೂರಿನಾದ್ಯಂತ ಬಹಳ ಯಶಸ್ವಿಯಾಗಿ ಅಂಕಲ್ ಸ್ವೀಟ್ಸನ್ನು ಪ್ರಾರಂಭಿಸಿ ಯಶಸ್ಸನ್ನು ಕಂಡಂತಹ ಕುಶಲಪ್ಪ ಗೌಡರು ಇಲ್ಲಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಲಿ, ಆ ಮೂಲಕ ಒಳ್ಳೆಯ ಗುಣಮಟ್ಟದ ಬೇಕರಿ ಉತ್ಪನ್ನಗಳನ್ನು ಇಲ್ಲಿ ಗ್ರಾಹಕರಿಗೆ ಕೊಡುವಂತಾಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಈ ಸಂಸ್ಥೆಗೆ ಶುಭವನ್ನು ಹೇಳಿ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಎಲ್ಲ ಹಿರಿಯರೇ, ವಿವಿಧ ಕ್ಷೇತ್ರದ ಗಣ್ಯರೇ, ಈ
ಬೇಕರಿ ಪ್ರಾರಂಭ ಮಾಡಿರುವಂಥ ಕುಶಲಪ್ಪ ಗೌಡ್ರೆ, ನಿಮ್ಮ ಸ್ವಂತ ಸೂರಿನಡಿಯಲ್ಲಿ ನೀವು ನಿಮ್ಮ 5ನೇ ಶಾಖೆಯನ್ನು ಪ್ರಾರಂಭ ಮಾಡಿದ್ದೀರಿ. ನಮಗೆಲ್ಲ ತುಂಬ ಸಂತೋಷದ ವಿಷಯ. ಒಳ್ಳೆ ನವರಾತ್ರಿಯ ಈ ಪರ್ವದಲ್ಲಿ ಈ ಬೇಕರಿ ಉತ್ಪನ್ನಗಳ ಮಾರಾಟದ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದು ನಿಮಗೂ ಒಳ್ಳೆಯದಾಗಲಿ, ಊರಿಗೂ ಒಳ್ಳೆಯ ಉತ್ಪನ್ನಗಳು ಸಿಗಲಿ, ದೇವರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತೇನೆ. ಈ ದಿನ ಈ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಈ ಅಂಗಡಿಯನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಮಾಜಿ ಶಾಸಕರಾದ ಸಂಜೀವ ಮಠಂದೂರವರೇ, ಅದೇ ರೀತಿ ಈಗಾಗಲೇ ಒಂದು ದೀಪವನ್ನು ಒಬ್ಬರು ಉರಿಸಿದಲ್ಲ 9 ಜನ ಸೇರಿ ಈ ದೀಪವನ್ನು ಉರಿಸಿದ್ದಾರೆ. ಇದನ್ನು ಶುಭ ಹಾರೈಸ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಅನಿಸ್ಕೊಳ್ತಾ ಇದ್ದೇನೆ. ಕಡಬ ತಾಲೂಕು ಕೇಂದ್ರದಲ್ಲಿ ಒಂದು ಒಳ್ಳೆಯ ಒಂದು ಬೇಕರಿ ಹಾಗೂ ಅಲ್ಲದೆ ಹೆಸರುವಾಸಿಯಾದಂಥ ಈಗಾಗಲೇ 4 ಕಡೆ ಅಂಗಡಿಯು ಇದೆ, ಇದು 5ನೇ ಅಂಗಡಿ ಅಂತ ಹೇಳೋದು ಕೇಳಿದೆ. ಇನ್ನು 6, 7, 10 ಆಗಲಿ ಅಂತೇಳಿ ಹಾರೈಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಶುಭವನ್ನು ಹಾರೈಸಿದ್ರಿ. ತಮಗೆಲ್ಲರಿಗೂ ವಂದನೆಯನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ದೇವರು ಶುಭವಾಗಲಿ ಅಂತ ಬೇಡಿಕೊಳ್ತಾ ಇದ್ದೇನೆ. ಎಲ್ಲ ಸ್ಥಳ ಸಾನ್ನಿಧ್ಯದ ದೇವರುಗಳನ್ನು ಸ್ಮರಿಸುತ್ತಾ ನವರಾತ್ರಿಯ ಶುಭಾಶಯಗಳನ್ನು ಕೂಡ ಹಾರೈಸುತ್ತಾ ಈ ಒಂದು ಅಂಕಲ್ ಸ್ವೀಟ್ಸ್ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಮಾಜಿ ಶಾಸಕರಾದ ಹಾಗೂ ನಮ್ಮ ಆತ್ಮೀಯರು ಕೂಡ ಆದಂಥ ಸಂಜೀವ ಮಠಂದೂರವರೇ, ಹಾಗೆ ಇಲ್ಲಿ ಬಂದಂಥ ಅರುಣ್ ಪುತ್ತಿಲಾರವರೇ, ಹಾಗೆ ಪಿ ವರ್ಗೀಸ್ರವರೇ, ಹಾಗೆ ಸೈಯದ್ ಮೀರ್ ಸೌದ, ಹಾಗೆ ನಮ್ಮ ಪಟ್ಟಣ ಪಂಚಾಯತ್ ಪ್ರಥಮ ತಮ್ಮಣ್ಣ ಜಬೀನ್ ಅವರೇ, ಹಾಗೂ ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಇಲ್ಲಿ ಬಂದಂಥ ಎಲ್ಲ ಹಿರಿಯರಿದ್ದಾರೆ, ಸೊಸೈಟಿ ಅಧ್ಯಕ್ಷರುಗಳಿದ್ದಾರೆ, ಹಾಗೆ ಈ ಕಟ್ಟಡದ ಮಾಲಕರಿದ್ದಾರೆ, ಎಲ್ಲ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಕಡಬದ ಜನರುಗಳೇ. ಹಾಗೆ ಬಹುಶಃ ಇಲ್ಲಿ ಕಡಬದಲ್ಲಿ ತುಂಬ ಬೇಕರಿಗಳಿವೆ, ಆದರೆ ಒಳ್ಳೆಯ ಗುಣಮಟ್ಟದ ಒಂದು ತಿಂಡಿ ತಯಾರಿಗಳನ್ನು ಮಾಡುವಂಥ ಇದು ಬಹುಶಃ ಇವರದ್ದು 5ನೇ ಶಾಖೆಯನ್ನು ಇಲ್ಲಿ ಕಡಬದಲ್ಲಿ ಪ್ರಾರಂಭಿಸಿದ್ದಾರೆ. ಇಲ್ಲಿಯ ಜನರಿಗೆ ಇವರು ಒಳ್ಳೆಯ ಒಂದು ಸೇವೆಯನ್ನು ಕೊಡಲಿ, ಹಾಗೆ ಸಮಾಜಕ್ಕೆ ಕೂಡ ತನ್ನ ಕೊಡುಗೆಯನ್ನು ಕೊಡಲಿ ಅಂತ ಹೇಳುತ್ತಾ ಇಲ್ಲಿಯ ಪಕ್ಕದ ನಮ್ಮ ಕಡಂಬಳಿತಾಯ ಹಾಗೂ ಪುರುಷ ದೈವ ಹಾಗೂ ದುರ್ಗಾಂಬಿಕಾ ಹಾಗೂ ಶ್ರೀಕಂಠಸ್ವಾಮಿ ಎಲ್ಲ ದೇವರುಗಳ ಆಶೀರ್ವಾದ ಇವರಿಗೆ ಇರಲಿ, ಆಯುರಾರೋಗ್ಯ ಐಶ್ವರ್ಯವನ್ನು ಇವರಿಗೆ ಕರುಣಿಸಲಿ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. All the members today joined here. I just want to tell you that you have done a very fabulous job and all the best for your all to open your more shops like this only. Thank you. ಆತ್ಮೀಯರೇ, ಈಗಾಗಲೇ ಅಂಕಲ್ ಸ್ವೀಟ್ಸ್ ಇದರ ಉದ್ಘಾಟನೆಯನ್ನು ನೆರವೇರಿಸಿ ನಮಗೆಲ್ಲರಿಗೂ ಈ ಒಂದು ಸಂಸ್ಥೆಗೆ ಶುಭ ಹಾರೈಕೆ ಮಾಡಿರ್ತಕ್ಕಂಥ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು, ವಿಧಾನಸಭಾ ಕ್ಷೇತ್ರ ಪುತ್ತೂರು, ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀ ಅರುಣ್ ಕುಮಾರ್ ಪುತ್ತಿಲ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಡಬ ಪಟ್ಟಣ ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀಮತಿ ತಮ್ಮಣ್ಣ ಜಬೀನ್, ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀ ಪಿ ವರ್ಗೀಸ್, ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪಟ್ಟಣ ಪಂಚಾಯತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನೀಲಾವತಿ ಶಿವರಾಮ್, ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪಟ್ಟಣ ಪಂಚಾಯತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀ ದಯಾನಂದ ಪಿಜಕಲ, ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಪಟ್ಟಣ ಈಶ್ವರಗೌಡ ಪಂಚಾಯತ್ ನಿವೃತ್ತ ಕಾರ್ಯನಿರ್ವಹಣಾಧಿಕಾರಿ ಸಿ ಎ ಕಾಲಂಕರ್, ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪಟ್ಟಣ ಪಂಚಾಯತಿನ ಸದಸ್ಯರಾಗಿರ್ತಕ್ಕಂಥ ಅನೀಫ್, ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ಸೈಯದ್ ಮೀರ್ ಸಾಹೇಬ್, ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಲಂಕಾರಿನ ಸದಸ್ಯರಾಗಿರ್ತಕ್ಕಂಥ ಅಕ್ಷತಾ ಬಾಲಕೃಷ್ಣ, ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತು ಶ್ರೀ ಮಾಲಿಂಗೇಶ್ವರನ ಅನುಗ್ರಹ ಶುರು ಮಾಡ್ತಕ್ಕಂತಿನ ಎಂಕ್ಲನ ಈ ಅಂಕಲ್ ಸ್ವೀಟ್ಸ್ ಪಂಪಣ ಬೇಕರಿ 1996 ಎಂಕ್ಲ ಒಂದು ಓಪನ್ ಮಲ್ತ ಅಲ್ಪರ್ತಿ ಇಂಚಿ ದೇವರನ ಅನುಗ್ರಹ ಎಂಕ್ಲಿಗೆ ನಾಲ್ಕು ಗ್ರಾಹಕರನ್ನ
ಗ್ರಾಹಕ ಬಂಧುಗಳನ್ನ ಸಹ ಒಂದು ಸಹಕಾರಡು ಎಂಕ್ಲ ಇತ್ತ ಒಂದು ಎಂಕ್ಲ ಫ್ಯಾಕ್ಟ್ರಿಡ್ 35 ಜನ ವರ್ಕರ್ಸ್ ಉಳ್ಳಿರು ಬುಕ್ಕ ಎಂಕ್ಲ ಇತ್ತ ದೇವರನ ಅನುಗ್ರಹ ಉಂಟು ಎಂಕ್ಲ ಇತ್ತೆ 5ನೇ ಬ್ರಾಂಚಿನ ಮೂಲು ಕಡಬಡು ಓಪನ್ ಮಲ್ತುಂಟುಳ್ಳ ಈ ನಾನಾ ಮುಲ್ಪದ ಗ್ರಾಹಕರನ್ನ ಸಹಕಾರಡು ಎಂಕ್ಲ ನಾಲ ಮಲ್ಲ ಒಂದು ಬ್ರಾಂಚ್ ವರ್ಷದೊಂದು ಬ್ರಾಂಚ್ ಲೆಕ್ಕ ಓಪನ್ ಮಲ್ಪನಂಚಿನ ಒಂದು ಶಕ್ತಿನ ಆ ದೇವರನ್ನ ಅನುಗ್ರಹ ಮಾಡ್ಕೊಂಡು ಪಂಡತೆ ಏನಂತ ಪಾತ್ರ. ಮೊದಲಾಗಿ ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ ಕಡಬದ ಎಲ್ಲ ದೈವ ದೇವರನ್ನು ಸ್ಮರಿಸುತ್ತಾ ಇದು ನಾವು 5ನೇ ಶಾಪ್ ಓಪನ್ ಮಾಡ್ತಾ ಇದ್ದೇವೆ. ಎಲ್ಲ ಗ್ರಾಹಕರ ಅನುಕೂಲದಿಂದ ಇದೆಲ್ಲ ಮಾಡಲಿಕ್ಕೆ ಆಯಿತು. ಅವರ ಸಹಕಾರದೊಂದಿಗೆ ಇದು ನಡೀತಾ ಇದೆ. ನಮ್ಮ ಸಂಸ್ಥೆಯನ್ನು ಎಲ್ಲಿ ಮಾಡಿದರೂ ಹುಡುಕಿಕೊಂಡು ಗ್ರಾಹಕರು ಬರ್ತಾರೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ